ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಗ್ಸ್ ಬಿದ್ರ. ನಾನಿವತ್ತು ಉಪ್ಪಿನ ಸೋಳೆಯ ಪಲ್ಯ ಮಾಡ್ತೇನೆ, ಬನ್ನಿ ನೋಡುವ. 2 ಸ್ಪೂನು ತೆಂಗಿನೆಣ್ಣೆ, ಸಾಸಿವೆ, ಅದು ಪಟ ಆಗಲಿ. ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೇನೆ, ಯಾಕಂದರೆ ಅದು ಸ್ವಲ್ಪ ವಾಯು ಅಲ್ವಾ, ಅದಕ್ಕೆ. ಆಮೇಲೆ 2 ಕೆಂಪು ಮೆಣಸು ಹಾಕಿದ್ದೇನೆ. ಅದಲ್ಲೆಲ್ಲ ಗದ್ದೆ ಕೆಲಸಕ್ಕೆ ಹೋಗ್ತಿದ್ರಲ್ಲ, ಆಗ ಅಡಿಗೆ ಮಾಡಿಕೊಂಡು ಗದ್ದೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಆಗ ಇಂಥ ರೆಸಿಪಿಗಳನ್ನೆಲ್ಲ ಮಾಡ್ತಾಯಿದ್ರು. ತೆಗೆದು ಎಲ್ಲ ಕ್ಲೀನ್ ಮಾಡಿ ಉಪ್ಪಲ್ಲಿ ಹಾಕ್ಕೊಂಡಿರ್ತಾರೆ ಪುರ್ಸೋತಿರುವಾಗ. ಹಲಸಿನ ಹಣ್ಣು ಕಾಯಿ ಇರ್ತದಲ್ಲ, ಆಗ ಅದನ್ನು ಮತ್ತೆ ಹೀಗೆ ಕೆಲಸ ಇರುವಾಗೆಲ್ಲ ಅದನ್ನು ಬೇಗ ಆಗಬೇಕಲ್ಲ, ಅದಕ್ಕೆ ಹೀಗೆ ಮಾಡ್ಕೊಳ್ತಾರೆ. ಈಗ ನೋಡಿ, ಬೇವ್ರು ಹಾಕ್ಕೊಳ್ತೇನೆ. ಈಗ ನೋಡಿ, ಉಪ್ಪಲ್ಲಿ ನಾನು 2-3 ಸಲ ತೊಳ್ಕೊಂಡಿದ್ದೇನೆ. ಅಂದರೆ ಉಪ್ಪು ಜಾಸ್ತಿ ಇದ್ದರೆ ಕಹಿ ಬರುತ್ತಲ್ಲ, ಅದಕ್ಕೆ. ಮತ್ತು ಉಪ್ಪು ಮತ್ತು ಹುಳಿ ಹಾಕುವ ಅಗತ್ಯ ಬರುವುದಿಲ್ಲ. ಆದರೆ ತುಂಬ ಸಲ ನೀರಲ್ಲಿ ಎಲ್ಲ ತೊಳ್ಕೊಂಡ್ರೆ ಮತ್ತು ಉಪ್ಪು ಕಡಿಮೆ ಆದರೆ ನೋಡ್ಕೊಂಡು ಹಾಕ್ಬೋದು. ಬೇಯಲಿಕ್ಕೆ ನೀರು ಹಾಕ್ಲಿಕ್ಕೆ ಉಂಟಲ್ಲ, ಆಗನೂ ಹಾಕ್ಬೋದು. ಮತ್ತು ಸ್ವಲ್ಪ ನಾವು ಖಾರ ಹಾಕುವ ಮೊದಲು ಹಾಕ್ಬೋದು. ಮೊದಲು ಇದೆಲ್ಲ ರೆಸಿಪಿಗಳು ಬೇರೆ ಬೇರೆ ಥರ ಮಾಡ್ತಾರೆ. ಅದರಲ್ಲಿ ನಾವು ಹೀಗೇನೆ ಮಾಡ್ತೇವೆ ಅಂತಲ್ಲ, ನಾವು ಕೂಡ ತುಂಬ ಸುಮಾರು ಥರ ಮಾಡ್ತೇವೆ. ಅದರಲ್ಲಿ ಇದು ಒಂದು ಥರ. ಈಗ ಸ್ವಲ್ಪ ಇಲ್ಲಿ ಅರಶಿಣ ಹಾಕ್ಕೊಂಡಿದ್ದಕ್ಕೆ, ಮತ್ತು ಸ್ವಲ್ಪ ಅದು ನೀರು ಹಾಕ್ಕೊಳ್ಳೋಣ. ನಾನು ಅದಕ್ಕೆ 6 ಕೆಂಪು ಮೆಣಸು, ಮತ್ತು 1.5 ಸ್ಪೂನು ಧನಿಯಾ, ಸ್ವಲ್ಪ 1/4 ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡು, ನೀರುಳ್ಳಿ ಅರ್ಧ, ಬೆಳ್ಳುಳ್ಳಿ 2 ಎಸಳು ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೇನೆ. ಅದು ಕಲ್ಲಲ್ಲಿ ಕಡ್ದದ್ರಿಂದ ಅದರಲ್ಲಿ ಸ್ವಲ್ಪ ನೀರು ಕಡಿಯುವಾಗ ತೊಳೆಯುವಾಗ ಸಿಗ್ತದಲ್ಲ ದಪ್ಪ ನೀರು, ಅದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ತೇವೆ. ಬೆಂದಿದ ಇದು ಬಿಸಿಯಾಗಿದೆ ನೋಡುವ. ಈಗ ನೋಡಿ, ಇದಾಗಿದೆ. ಇದಕ್ಕೆ ನಾವು ನೋಡಿ ಬೆಂದಿದೆ ಅದೀಗ. ಅದಕ್ಕೆ ನಾವು ಬೇರೆ ಹಲಸಿನ ಬೀಜ ಅಂದರೆ ಡಿಫ್ರೆಂಟ್ ಮಾಡಿದ್ದೀಗ. ಹಾಗೆ ಮೊದಲಿನವರು ಕೂಡ ಮಾಡ್ತಿದ್ರು ಹೀಗೆ. ಈಗ ಹಲಸಿನ ಬೀಜ ಬೇಯಿಸ್ಕೊಂಡದ್ದು ಇದಕ್ಕೆ ನಾವು ಸೇರಿಸುವ. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವೊಮ್ಮೆ ಮಾಡಿ ನೋಡಬೇಕು, ನೋಡಿ ಕಮೆಂಟ್ ಮಾಡಬೇಕು, ಹೇಗೆ ಆಗಿದೆ ಹೇಳಬೇಕು. ನನಗಿಲ್ಲದಿದ್ದರೆ ಇನ್ನೊಂದು ವಿಡಿಯೋ ಎಲ್ಲ ಮಾಡುವಾಗ ನನಗೆ ಸುಲಭ ಆಗ್ತದೆ. ನೀವು ಹೇಳಿದರೆ ನನಗೆ ಒಳ್ಳೆಯದಾಗ್ತದೆ. ಅಂದರೆ ನಾನು ಮಾಡಿದ ಅಡಿಗೆ ಎಲ್ಲ ಹೇಗೆ ಆಗಿದೆ ನೀವು ಮಾಡಿ ಟ್ರೈ ಮಾಡಿದರೆ ನಮಗೆ ಸ್ವಲ್ಪ ಸ್ಫೂರ್ತಿ ಬರ್ತದೆ ಹೇಳಿದರೆ.
ಈಗ ನೋಡಿ 6 ಮೆಣಸು, 1.5 ಟೀ ಸ್ಪೂನ್ ಧನಿಯಾ, ಮತ್ತು ಸ್ವಲ್ಪ ಜೀರಿಗೆ, ಅರ್ಧ ನೀರುಳ್ಳಿ, 1-2 ಎಸಳು ಬೆಳ್ಳುಳ್ಳಿ ಹಾಕಿದ್ನ ಇದಕ್ಕೆ ಹಾಕ್ತೇನೆ. ಪುಡಿ ಮಾಡ್ಕೊಂಡಿದ್ದೇನೆ. ಮೆಣಸನ್ನೆಲ್ಲ ನಾವು ಫಸ್ಟಿಗೆ ನೀರು ಹಾಕ್ಕೊಂಡೆ ಕಡಿಬೇಕು, ಆಗ ಚೆನ್ನಾಗಿ ಬರುತ್ತೆ. ಅಂದರೆ ಸರಿ ಬಿಸಿ ಆಗಬೇಕು. ಈ ನಾವು ಪುಡಿಯನ್ನು ಹಾಕ್ತೇವೆ, ಅದರ ನಂತರ ಸ್ವಲ್ಪ ಸರಿ ಬಿಸಿ ಆಗಬೇಕು. ಬಿಸಿ ಆದರೆ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಒಗ್ಗರಣೆ ನಾವು ಫಸ್ಟಿಗೆ ಹಾಕ್ಕೊಂಡಿದ್ದೇವಲ್ಲ, ಹಾಗಾಗಿ ಅದೇ ಸಾಕಾಗ್ತದೆ, ಇನ್ನೊಮ್ಮೆ ಹಾಕುವ ಅಗತ್ಯ ಇಲ್ಲ. ಸ್ವಲ್ಪ ಮಗ್ಸ್ಬೇಕಲ್ಲ, ಇಲ್ಲದ್ರೆ ಅಡಿ ಹಿಡಿತದೆ. ಆಗಿದೆ, ಸಾಕು. ನೋಡಿ, ಮೊದಲಿನ ಒಂದು ರೆಸಿಪಿ ಅಂದರೆ ಉಪ್ಪಿನ ಸೋಳೆಯನ್ನು ನಾನು ಈಗ ಪಲ್ಯ ಮಾಡಿದ್ದೇನೆ. ಅದಕ್ಕೆ ಹಲಸಿನ ಬೀಜ ಹಾಕಿ ಹೇಗೆ ಆಗಿದೆ ನೀವು ಮಾಡಿ ನೋಡಿ, ತಿನ್ನಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.